ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಾಲರ್ ನೆಕ್ ಡ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಕಾಲರ್ ನೆಕ್ ಇಟ್ಕೊಂಡಾಗ ಯಾವ ಥರ ನೆಕ್ಕನ್ನು ಇಟ್ಕೊಬೇಕು, ಶೋಲ್ಡರನ್ನು ಇಟ್ಕೊಬೋದು, ಮತ್ತು ಡೀಪನ್ನು ಎಷ್ಟು ತೊಗೊಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಲರ್ ನೆಕ್ ಇಟ್ಕೊಂಡಾಗ ನೀವು ಫ್ರಂಟಲ್ಲಿ ಡೀಪನ್ನು ಇಡಬೇಕಾಗುತ್ತೆ, ಮತ್ತು ನಾವು ನೆಕ್ಕನ್ನು ನಾವೇನು ಮಾಡಬೇಕಾಗುತ್ತೆ, ಅದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಬೇಕಾಗುತ್ತೆ. ತುಂಬ ನೋಡಿ, ಇಷ್ಟೆಲ್ಲ ಟೈಟಾಗಿ ನಾವು ಕಾಲರನ್ನು ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡ್ರು ಕೂಡ ಫುಲ್ ಕಾಲರ್ ನೆಕ್ ಅಂತ ಏನು ಕರಿತೀವಿ, ಇದನ್ನು ಇಲ್ಲಿಗೂ ಕೂಡ ಬಟನ್ ಇಟ್ಕೊಬೋದು. ಆದರೆ ನಾನು ಯಾವುದನ್ನು ಇಟ್ಕೊಂಡಿಲ್ಲ, ನನಗೆ ಕಂಫರ್ಟಬಲ್ ಅನಿಸಲ್ಲ, ಅದರಿಂದ ನಾನು ಇಟ್ಕೊಂಡಿಲ್ಲ. ಹಿಂಗೆ ಇಲ್ಲೊಂದು ಸ್ವಲ್ಪ ನಾನು ಇಲ್ಲಿಂದ ಮೇಲಿನಿಂದ 4 ಇಂಚಸ್ಸಿಗೆ ಮಾಡಿದ್ದೀನಿ, ಮತ್ತು ಇಲ್ಲಿಂದ 3 ಇಂಚಸ್ಸಿಗೆ ಮಾಡಿದ್ದೀನಿ. ಒಟ್ಟು 7 ಇಂಚಸ್ ಬರೋ ಥರ ಒಟ್ಟು ಡೀಪನ್ನು ಇಟ್ಕೊಂಡಿದ್ದೀನಿ. ಏನಂದರೆ ನಮ್ಗೆ ಕಂಫರ್ಟಬಲ್ ಇದನ್ನ ಹಾಕೋದೆಲ್ಲ ಮುಖ್ಯ, ಕಾಲರ್ ನೆಕ್ ಹಾಕ್ತೀವಿ ಅನ್ನೋದೆಲ್ಲ ಮುಖ್ಯ. ಅದು ನಾವು ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿ ಇರ್ತದ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಅಂದ್ರೆ ಅವ್ರು ಹಾಕೋರೆ ಅಂತ ನಾವು ಹಾಕೋದಾಗ್ಲಿ ಆ ಥರ ಎಲ್ಲ ಮಾಡಬಾರ್ದು. ನಾವೇನು ಗೊತ್ತಾ, ನಮಗೆ ಇಷ್ಟ ಆಗಬೇಕು, ನಾವು ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರಬೇಕು, ಸರಿ ಹೋಗ್ತಾ ಆಯ್ತಾ, ಇಲ್ಲ ಟೈಟ್ ಆಗ್ತಾ ಇತ್ತಾ, ಲೂಸ್ ಆಗ್ತಾ ಇತ್ತಾ ಅನ್ನೋದೆಲ್ಲನೂ ಕೂಡ ನಾವು ನೋಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸುಮ್ಮನೆ ಏನೋ ಬೇರೆಯವ್ರು ಹಾಕ್ದಾಗ ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ ಅದು ನಮಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸೋದು ನಾವು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಆದ್ರಿಂದ ಯೋಚನೆ ಮಾಡಿಬಿಟ್ಟು ನೀವು ಮಾಡಿ. ಕಾಲರ್ ನೆಕ್ ಹೊಲ್ಕೊಳೋದು ತಪ್ಪು ಅಂತ ಹೇಳ್ತಿಲ್ಲ. ಕಾಲರ್ ನೆಕ್ ಅಂದಾಗ ನಮ್ಗೆ ಏನಾಗುತ್ತೆ, ಫುಲ್ಲು ಬ್ಯಾಕಲ್ಲಿ ಫುಲ್ಲು ಕವರ್ ಆಗುತ್ತೆ ಫ್ರೆಂಡ್ಸ್. ನಮಗೆ ನೋಡ್ತಾ ಇರ್ಬೋದು, ಈ ಥರ ಕವರ್ ಆಗಿಬಿಟ್ಟಿರುತ್ತೆ. ಅದರಿಂದ ಏನು ಮಾಡುತ್ತೆ, ಫುಲ್ಲು ಕವರ್ ಆಗೋದ್ರಿಂದ ಯಾವುದು ಒಂಚೂರು ಏನು ಕಾಣಿಸ್ತಾ ಇರಲ್ಲ. ಅದರಿಂದ ಮತ್ತೆ ತಲೆನೂ ಕೂಡ ಹಿಡಿಬೇಕು, ನಮ್ಮದು ತಲೆ ಏನಿದೆಯೋ ಅದು ಹಿಡಿಬೇಕು. ಅದರಿಂದ ನಾವು ಇಲ್ಲಿ ಮುಂದೆ ನಾವು ಓಪನ್ ಕೊಟ್ಕೊಂಡ್ಲೇಬೇಕಾಗುತ್ತೆ. ನೀವಿನ್ನ ಬೇಕಾದರೆ ಕೆಲವರು ಇನ್ನೂ ಇಲ್ಲಿವರೆಗೂ ಕುಟ್ಕೊಂತಾರೆ, ಆದರೆ ನನಗೆ ಅದಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿಂದ 3 ಇಂಚಸ್ವರೆಗೂ ನಾನು ಡೀಪನ್ನು ಕೊಟ್ಕೊಂಡಿದ್ದೀನಿ, ಏನು ಕಾಲರ್ ಕೊಟ್ಕೊಂಡ್ಮೇಲೆ. ಮತ್ತು ಇನ್ನೊಂದು ನಿಮಗೆ ಏನು ಅಂತ ಅಂದರೆ, ಅಕಸ್ಮಾತ್ ನಿಮಗೆ ಬೆನ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕಿದ್ದೀನಿ. ಏನು ಈ ಥರ ಸ್ಟಿಚ್ ಹಾಕಿದಾಗ ಇಲ್ಲಿ ಸ್ಟಿಚ್ಚನ್ನು ಹಾಕಿದ್ದೀನಿ. ಈ ಥರ ಸ್ಟಿಚ್ ಹಾಕಿದಾಗ ಏನಾಗುತ್ತೆ, ನಮ್ಮದು ಫಿಟ್ಟಿಂಗ್ ಏನಿರುತ್ತೆ ಫ್ರೆಂಡ್ಸ್, ಅದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ಏನಿದೆಯೋ ಅದು ಫ್ರಂಟಲ್ಲಿ ನಮಗೆ ಕೆಲವು ಸಲ ಹೊಟ್ಟೆ ಇರುತ್ತೆ, ಚೆಸ್ಟ್ ಆಗಿರ್ಬೋದು ಇರೋದ್ರಿಂದ ಆರಾಮಾಗಿ ಕೂತ್ಬಿಡುತ್ತೆ. ಅದೇ ಬ್ಯಾಕಲ್ಲಿ ನಮಗೆ ಆ ಥರ ಯಾವುದೂ ಇಲ್ಲ ಇರೋದ್ರಿಂದ ನಾವು ಈ ಥರ ಸ್ಟಿಚ್ ಹಾಕೋದ್ರಿಂದ ಕಂಫರ್ಟಬಲ್ ಆಗಿ ಇರುತ್ತೆ. ನಮ್ಮದು ಶೇಪ್, ಬಾಡಿ ಶೇಪ್ ಅಂತ ಏನು ಬರುತ್ತೆ ಅದು ಕರೆಕ್ಟಾಗಿ ಇರುತ್ತೆ. ಆದ್ದರಿಂದ ಏನು ಮಾಡಿ ನೀವು, ಏನಪ್ಪ ಇವರು ಕೆಲವು ಸಲ ನಾನು ಮ್ಯಾನಿಕಿನ್ ತರಿಸ್ದೆ, ನಾನು ಅದರಲ್ಲಿ ನಿಮಗೆ ನಾನು ಪಾಠ ಮಾಡಿದ್ದು ಅರ್ಥನೇ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಅದು ಸುಮ್ಮನೆ ವೇಸ್ಟ್ ಆಯಿತು, ನಾನು ಎತ್ತಿಟ್ಬಿಟ್ಟಿದ್ದೀನಿ. ನಾವು ವೇರ್ ಮಾಡಿ ಅದಕ್ಕೆ ತೊಡ್ಸಿದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಚೆನ್ನಾಗಿ ಗೊತ್ತಾಯಿತು. ನಾವೇನಿದ್ರು ನಾವು ವೇರ್ ಮಾಡಿದಾಗಲೇ ನಿಮ್ಗೆ ಅಷ್ಟು ಒಂದು ಸ್ವಲ್ಪ ಅರ್ಥ ಆಗೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ವೇರ್ ಮಾಡಿ ತೋರಿಸಿದಾಗ. ಮತ್ತು ಶೋಲ್ಡರ್ ಎಲ್ಲ ಜಾಸ್ತಿ ತೊಗೊಬೇಕು. ಶೋಲ್ಡರ್ದು ನಾವು 3/4 ಇಟ್ಕೊಂಡು ನೋಡಿ, ಇಲ್ಲಿಗೈತೆ 3/4 ನಮ್ಮದು ತೋಳು. ಇಲ್ಲಿಂದ ಶೋಲ್ಡರನ್ನು ಎಷ್ಟು ತೊಗೊಬೇಕು, ನೆಕ್ಕನ್ನು ಕಂಪಲ್ಸರಿ 3 ಇಂಚಸ್ಸನ್ನು ನಾವು ಇದಕ್ಕೆ ಅಂತ ತೊಗೊಬೇಕು. ಏನು ಇದನ್ನ ಮಾಡ್ತೀವಿ ಫ್ರೆಂಡ್ಸ್, ಕಾಲರ್ಗೆ ಅಂತ ಏನು ಇಡ್ತೀವಿ ಅದು ಕರೆಕ್ಟಾಗಿ ಬಂದು ಏನು ಗೊತ್ತಾಗುತ್ತಾ, ಕವರ್ ಆಗಿಬಿಡುತ್ತೆ. ಈ ಥರ ಕವರ್ ಆಗಿಬಿಡುತ್ತೆ, ನೋಡ್ತಾ ಇರ್ಬೋದು, ಈ ಥರ ಕವರ್ ಆಗುತ್ತೆ. ಇನ್ನು ನಮ್ಮ ಕುತ್ತಿಗೆ ಕಡೆಗೆ ಬರುತ್ತೆ. ಯಾವತ್ತೂ ಅಷ್ಟೇ ಕಾಲರ್ ನೆಕ್ಕು ಹಿಂಗೆ ಯಾವತ್ತೂ ಆಗಿಲ್ಲ. ಬರೋದೇ ಏನು ಅಂದರೆ ಹಿಂಗೆ. ಅಂದರೆ ನಮ್ಗೊಂದು ಸ್ವಲ್ಪ ಫ್ರೀ ಆಗಿರಲಿ ಅಂದ್ಬಿಟ್ಟು ಶೆಕೆ ಅನಿಸುತ್ತೆ ಫ್ರೆಂಡ್ಸ್. ನಮಗೇನಾದರೂ ಕುತ್ತಿಗೆ ಫುಲ್ಲು ಬಂದುಬಿಟ್ರೆ ಶೆಕೆ ಅನಿಸುತ್ತೆ. ನಾನು 3 ಇಂಚಸ್ಸನ್ನು ಇದನ್ನು ತೊಗೊಂಡಿದ್ದೀನಿ. ನೆಕ್ಕನ್ನು 3 ಇಂಚಸ್ ತೆಗೆದುಕೊಂಡಿದ್ದೀನಿ. ಇಲ್ಲಿಂದ 5 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ಒಟ್ಟು 8 ಇಂಚಸ್ಸನ್ನು ನನ್ನ ಅಳತೆಗೆ ತೆಗೆದುಕೊಂಡಿದ್ದೀನಿ. ನಂದು 42 ಎದೆ ಸುತ್ತ ಅಳತೆ ಇರೋದ್ರಿಂದ. ಮತ್ತೆ 42 ಆದರೆ ಬ್ಲೌಸ್ಗೆ ಹೊಲ್ಕೊಂತೀವಿ, ಆದರೆ ಡ್ರೆಸ್ಗಳ್ಗೆ ಆ ಥರ ಎಲ್ಲ ಹೊಲಿಯಂಗಿಲ್ಲ ನೋಡಿ. ಡ್ರೆಸ್ಗಳ್ಗಾದ್ರೆ ಒಂದು ಸ್ವಲ್ಪ ಲೂಸಿಂಗ್ ಇರಬೇಕಾಗುತ್ತೆ, ಅಂದರೆ ತೀರಾ ಲೂಸ್ ಅಲ್ಲ ಫ್ರೆಂಡ್ಸ್, ಮಿನಿಮಮ್ ಲೂಸ್. ಮತ್ತು 2 ಇಂಚಸ್ ನಾವು ಇಲ್ಲಿಂದ ಏನು ಇದನ್ನ ಹಾಕ್ತೀವಿ ಕಂಕ್ಲು ಕೆಳಗಡೆ, ಅಲ್ಲಿಂದ 2 ಇಂಚಸ್ ಅಷ್ಟು ಯಾವುದೇ ಸ್ಟಿಚ್ಚನ್ನು ಹಾಕ್ಬೇಡಿ. ಆಮೇಲೆ ಈ ಥರ ತೆಗೆದುಕೊಳ್ಳಿ. ಅವಾಗ ಏನಾಗುತ್ತೆ, ನಮ್ಮದು ಚೆಸ್ಟ್ ಪೋರ್ಷನ್ ಏನಿರುತ್ತೆ ಅದು ಪಚ್ಚಿ ಥರ ಆಗಲ್ಲ, ಒಂಥರ ನೀಟಾಗಿ ಕಂಫರ್ಟಬಲ್ ಆಗಿ ಇರುತ್ತೆ. ಯಾವುದೇ ಶೇಪ್ ಎಲ್ಲ ಹೋಗಲ್ಲ, ನೀಟಾಗಿರುತ್ತೆ, ಟೈಟ್ ಅನಿಸ್ತಿರಲ್ಲ, ಆ ಥರ ಆಗಲ್ಲ. ಮತ್ತು ಬ್ಯಾಕಲ್ಲಿ ಕೂಡ ನಾನು ಏನು ಸ್ಟಿಚ್ ಹಾಕಿ ತೋರಿಸಿದ್ದೀನೋ ಆ ಥರ ಸ್ಟಿಚ್ ನಾನು ಪ್ರತಿಯೊಂದಕ್ಕೂ, ಇದಕ್ಕೆ ಅಂತಲ್ಲ, ನಾನು ಯಾವುದೇ ಒಂದು ರೆಡಿಮೇಡ್ ಡ್ರೆಸ್ ತಂದರೂ ಹಾಕ್ಕೊತೀನಿ ಅದಕ್ಕೆ ಬ್ಯಾಕಲ್ಲಿ. ಮತ್ತು ಇದು ಏನಂದರೆ, ಮೇಲಿಂದ ಕೆಳಕ್ಕೆ ಅಷ್ಟು ಫಿನಿಶಿಂಗ್ ಕಾಣಿಸಲ್ಲ. ಟೈಟ್ ಫಿಟ್ಟಿಂಗ್ ಇಟ್ಕೊಂಡಾಗ ಓಕೆ, ಅದೇ ನಾವು ಒಂದು ಸ್ವಲ್ಪ ಲೂಸ್ ಆದಾಗ ಒಂಥರ ಏನೋ ಲೂಸ್ ಆಗಿಬಿಟ್ರೆ, ಫುಲ್ಲು ಲೂಸ್ ಆಗಿಬಿಟ್ರೆ ಅಷ್ಟು ಫಿಟ್ಟಿಂಗ್ ಬರಲ್ಲ.
ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಬ್ಯಾಕಲ್ಲಿ 2 ಸ್ಟಿಚ್ಚನ್ನು ಹಾಕ್ತೀನಿ. ಎಲ್ಲಿಂದ ಅಂದರೆ ನಮ್ಮ ಭುಜದಿಂದ ನಾನು ಎಲ್ಲಿಂದ ಹಾಕಿದ್ದೀನಿ ಅಂತ ನೋಡ್ಬೋದು. ನಾನು ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮದು ಏನು ಇಪ್ಪು ಸೈಜ್ ಬರುತ್ತೋ ಅಲ್ಲಿವರೆಗೂ ನೀವು ಹಾಕೊಳ್ಳಿ. ಅವು ಫಿಟ್ಟಿಂಗ್ ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಸೀಕ್ರೆಟ್ಗಳು ತುಂಬ ಏನಂದರೆ ನನ್ನ ಸ್ವಂತ ಅನುಭವ ಅಂತಲೇ ಹೇಳ್ಬೋದು. ಆಮೇಲೆ ಚಿಕ್ಕ ಚಿಕ್ಕದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಬ್ಯಾಕಲ್ಲಿ ಯಾವುದೇ ಅದೇ ಬ್ಯಾಕಲ್ಲಿ ಕಡಿಮೆ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಬ್ಲೌಸ್ಗಳಲ್ಲಿ ಬ್ಯಾಕಲ್ಲಿ ಕಡಿಮೆ ಇರ್ತೀವಿ, ಫ್ರಂಟಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮ ಹೊಟ್ಟೆ ಕೆಲವು ಸಲ ಅದು ಕಾಮನ್ನು, ಏಜ್ ಆದಮೇಲೆ ಹೊಟ್ಟೆ ಬರೋದು ಕಾಮನ್ನು. ಚೆಸ್ಟು ಎಲ್ಲ ಬರೋದ್ರಿಂದ ನಮಗೆ ಮುಂದೆಗಡೆ ಎಕ್ಸ್ಟ್ರಾ ಬಟ್ಟೆ ಬೇಕು. ಬ್ಯಾಕಲ್ಲಿ ಯಾವ ಥರ ಯಾವುದೇ ಎಕ್ಸ್ಟ್ರಾ ಬಟ್ಟೆ ಬೇಡ. ಅದರಿಂದ ನಾವು ಏನು ಮಾಡ್ತೀವಿ, ಬ್ಯಾಕಲ್ಲಿ ಅದು ಏನು ನಮ್ಮ ಸೊಂಟದ ಹತ್ರ ಶೇಪ್ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅಲ್ಲಿ ನಾನು ಯಾವುದೇ ಬಟ್ಟೆನ ಸ್ಟಿಚ್ ಮಾಡಿಕೊಟ್ರು ಕೂಡ ಪ್ರತಿಯೊಬ್ಬರಿಗೂ ಹಾಕ್ಬಿಟ್ಟು ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಡ್ರೆಸ್ಗಳು ಹೊಲ್ಕೊಟ್ಟಿರೋರಿಗೆಲ್ಲನೂ ತುಂಬಾ ಇಷ್ಟಪಟ್ಟರು ಅದನ್ನು ಐಡಿಯಾಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಅಂತ ಎಲ್ಲ ಇಷ್ಟಪಟ್ಟರು. ಅದೊಂದು ಫಾಲೋ ಮಾಡಿ. ಫಸ್ಟು ನಿಮ್ಮ ಹತ್ರ ಹಳೇದು ಯಾವ್ದಾರ ಡ್ರೆಸ್ ಇದ್ದು ಲೂಸ್ ಆಗ್ತಿತ್ತು ಅಂದಾಗ ಅದನ್ನೊಂದ್ಸಲ ಟ್ರೈ ಮಾಡಿ. ಮತ್ತು ಬ್ಯಾಕಲ್ಲಿ ಏನು ಹಿಡಿತಿರೋ ಸ್ಟಿಚ್ಚು ಅದರ 2 ಲೈನ್ಸ್ಗಳು ನೋಡಿ ಕರೆಕ್ಟಾಗಿ ಹಿಂಗೆ ಇರಲಿ. ಕೆಳಗಡೆ ಹಿಡಿಯೋದು ಕೂಡ ಒಂದೇ ಸಮ ಇರಲಿ. ಮತ್ತು ಏನು ಹಿಡಿತೀರ ಅದು ಕರೆಕ್ಟಾಗಿ ಒಂದಷ್ಟು ಅಂತ ಅಂದ್ಬಿಟ್ಟು ನೀವು ಇದನ್ನು ಹಾಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಾಲರ್ ನೆಕ್ ಹೊಲಿಬೇಕಾದ್ರೆ ನೆಕ್ಕನ್ನು ಜಾಸ್ತಿ ತೊಗೊಬೇಕು, ಶೋಲ್ಡರನ್ನು ಜಾಸ್ತಿ ತೊಗೊಬೇಕು. 3/4 ಸ್ಲೀವನ್ನು ಕೊಡೋದ್ರಿಂದ ನಾವು ತೆಗೆದುಕೊಬೇಕಾಗುತ್ತೆ. ಮತ್ತು ನಾವು ಏನಂದರೆ ಶೋಲ್ಡರು ನಾವು ಹಿಂಗೆ ಕೊಡಬೇಕಾಗುತ್ತೆ. ತೋಳಿಗೆಲ್ಲ ಜಾಸ್ತಿ ಡೌನಿಂಗನ್ನು ಡ್ರೆಸ್ಗಳಿಗೆಲ್ಲ ಏನು ಸ್ಲೀವು ಇದು ಮಾಡ್ತೀವಿ ಅದಕ್ಕೆ ಜಾಸ್ತಿ ಎಲ್ಲ ಡೌನಿಂಗನ್ನು ಕೊಡೋಂಗಿಲ್ಲ. ಕೆಲವೆಲ್ಲ ಡ್ರೆಸ್ಸು ಏನು ಚೂಡಿದಾರ್ ಇದು ಬರುತ್ತೆ ಅದಕ್ಕೆಲ್ಲ ಕೆಲವೆಲ್ಲ ತುಂಬಾ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ನಾರ್ಮಲ್ ಡ್ರೆಸ್ಗೆ ಬೇರೆ ಕಟಿಂಗ್ ಇರುತ್ತೆ, ಕಾಲರ್ ನೆಕ್ಕಿಗೆ ಬೇರೆ ಕಟಿಂಗ್ ಇರುತ್ತೆ, ಆಲ್ಟರ್ ನೆಕ್ಕಿಗೆ ಬೇರೆ ಕಟಿಂಗ್ ಇರುತ್ತೆ. ಅದು ಬೇರೆ ಬೇರೆ ಇರುತ್ತೆ ಫ್ರೆಂಡ್ಸ್. ಒಂದೇ ಅಂತ ಈಗ ಚೂಡಿದಾರು ನಾವು ಪುಷ್ ಬ್ಯಾಕ್ ಬೇರೆ ಇರುತ್ತೆ, ನಾರ್ಮಲ್ ಪ್ಯಾಂಟು, ಸೆಮಿ ಪಟಿಯಾಲ, ಫುಲ್ ಪಟಿಯಾಲ, ಈ ಥರ ಬೇರೆ ಬೇರೆ ಇರುತ್ತೆ. ಯಾರೋ ನನಗೆ ಯೂನಿಫಾರ್ಮ್ ಬಗ್ಗೆ ಕೇಳಿದ್ರು. ಖಂಡಿತ ನಂಗೆ ಯೂನಿಫಾರ್ಮ್ ಸ್ಟಿಚಿಂಗ್ ಬರಲ್ಲ, ಸುಮ್ಮನೆ ಹೇಳ್ಬಾರ್ದು ನಾನು ತೋರಿಸ್ಕೊಡ್ತೀನಿ ಹಂಗೆ ಹಿಂಗೆ ಅಂತ. ನಂಗೆ ಬರದೇ ಇರೋದು ನಾನು ಹೆಂಗೆ ತೋರಿಸ್ಲಿ. ಆದ್ದರಿಂದ ನನಗೆ ಚೂಡಿದಾರು ಯೂನಿಫಾರಮ್ಮು ಚೂಡಿದಾರ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ನನಗೇನು ಬರಲ್ಲ. ಅದು ಬರೋದಿಲ್ಲ ಅಂದಮೇಲೆ ನಾನು ಹೇಳ್ಕೊಡೋಕ್ಕೆ ನಾನು ಸುಮ್ಮನೆ ತಪ್ಪು ಹೇಳ್ಕೊಡ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇನೆ. ಕಾಲರ್ ನೆಕ್ ಇಟ್ಕೊಳ್ಳೋರು ಆದಷ್ಟು ನೆಕ್ಕನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನಮ್ಮ ತಲೆ ಹಿಡಿಬೇಕು, ಟೈಟ್ ಆಗಬಾರ್ದು, ಕಂಫರ್ಟಬಲ್ ಆಗಿರಬೇಕು. ಡೀಪನ್ನು ಇಟ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಶೋಲ್ಡರ್ ಡ್ರಾಪ್ ಆಗಲ್ಲ, ಏನೂ ಇಲ್ಲ. ನೀವು ಇಲ್ಲಿವರೆಗೂ ಬೇಕಾದರೆ ಡೀಪನ್ನು ಇಟ್ಕೊಬೋದು. ಇಲ್ಲಿಂದ ಇಲ್ಲಿಗೆ 4 ಇಂಚನ್ನು ಇಟ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಬೇಕಾದ್ರೆ 4 ಇಂಚನ್ನು ಇಟ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಬೇಕು ಅಂದರೆ ನೀವು ಹಿಂಗೊಂದು ನನಗೆ ಇಷ್ಟ ಆಯಿತು ಅಂದರೆ ಒಂದು ಇದನ್ನು ಇಟ್ಕೊಳ್ಳಿ, ಏನು ಬಟನ್ ಇಟ್ಕೊಳ್ಳಿ. ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಬೇಕು ಅನ್ನೋರು ಇಟ್ಕೊಳ್ಳಿ ಅಷ್ಟೇನೆ, ಆ ಥರ ಏನಿಲ್ಲ. ಚೂಡಿದಾರ್ ಬಗ್ಗೆ ಏನು ಅಂದರೆ ಕಾಲರ್ ನೆಕ್ ಚೂಡಿದಾರ್ ಬಗ್ಗೆ ತುಂಬ ಜನ ಕೇಳ್ತಿದ್ದರಿಂದ ಇವತ್ತು ಹೇಳಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದರಿಂದ ಒಂಚೂರಾದರೂ ನಿಮ್ಗೆ ಉಪಯೋಗ ಆಗಿದ್ರೆ ನಂಗೆ ಅದೇ ಖುಷಿ ಅಂತಲೇ ಹೇಳ್ಬೋದು. ಏನಿಲ್ಲ, ಫಸ್ಟ್ ಟೈಮು ತಪ್ಪಾಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಈಗ ನೀವು ತಪ್ಪು ಮಾಡಿದ್ರು ಕೂಡ ನೆಕ್ಸ್ಟ್ಗೆ ಅದು ಸರಿ ಮಾಡ್ಕೊತೀರಾ, ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡಿ. ಅದನ್ನ ಈಗ ನನ್ನ ಅಳತೆಗೆ ಇಷ್ಟು ತೊಗೊಂಡಿದ್ದೀನಿ ಅಂತಂದರೆ ಇನ್ನೂ ಕಡಿಮೆ ಅಳತೆ ಆದಾಗ ಇನ್ನೊಂದು 1/2 ಇಂಚು ನೀವು ಕಡಿಮೆ ಮಾಡ್ತಾ ಬನ್ನಿ. ಮತ್ತು ಇನ್ನೊಂದು ಹೇಳ್ಬೇಕು, ಆರ್ಮೋಲನ್ನು ನಾವು ಜಾಸ್ತಿ ತೊಗೊಬೇಕು. ಡ್ರೆಸ್ಗಳಿಗೆಲ್ಲ ನಾರ್ಮಲ್ ಥರ ಅಲ್ಲ. ನನ್ನ ಅಳತೆಗೆ ನಾನು 7.5 ತೆಗೆದುಕೊಂಡ್ರು ಓಕೆ, ಅವಾಗಲೇ ನೀಟಾಗಿ ಫಿಟ್ಟಿಂಗು ಅಂತ ಬರೋದು. ಆರ್ಮೋಲನ್ನು 35ವರೆಗೂ ಕೂಡ 6.5ವರೆಗೂ ನೀವು ತೆಗೆದುಕೊಬೋದು. 35 to 40ವರೆಗೂ 7 ಇಂಚಸನ್ನು ತೆಗೆದುಕೊಳ್ಳಿ. 40 ಮೇಲೆ ನೀವು 42 43ಗೆಲ್ಲ 7.5 ತೆಗೆದುಕೊಳ್ಳಿ. ಡ್ರೆಸ್ಗಳ್ಗೆ ಅಷ್ಟೊಂದು ಬೇಕಾ ಅಂತೀರಾ, ಆವಾಗಲೇ ಕರೆಕ್ಟಾಗಿ ಕೂರೋದು. ಇಲ್ಲಾಂದರೆ ಕೂರಲ್ಲ ಫ್ರೆಂಡ್ಸ್. ನಮಗೆ ಕಂಕ್ಳು ಅನ್ನೋದು ಪರ್ಫೆಕ್ಟಾಗಿ ಕೂರಬೇಕು ಅಂದರೆ ನಾವು ಆರ್ಮೋಲನ್ನು ಡೌನಿಂಗನ್ನು ಮಾಡಬೇಕು. ಮತ್ತು ನಾವು ಸ್ಲೀವ್ಗೆ ಜಾಸ್ತಿ ಡೌನಿಂಗನ್ನು, ಇದು ಬ್ಲೌಸ್ ಸ್ಲೀವ್ ಥರ ಡೌನಿಂಗನ್ನು ಜಾಸ್ತಿ ಮಾಡೋಂಗಿಲ್ಲ, ಅದೊಂದು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಶೋಲ್ಡರನ್ನು ಜಾಸ್ತಿ ತೆಗೆದುಕೊಂಡಿರ್ತೀವಿ, ಅದರಿಂದ ಡೌನಿಂಗ್ ಏನು ಅವಶ್ಯಕತೆ ಇರಲ್ಲ. 2.5 ತೆಗೆದುಕೊಂಡ್ರೆ ಸಾಕಾಗುತ್ತೆ. 3/4 ಅಂದರೆ ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು. ನಾನಿಲ್ಲಿ ಬಂದು ಇಷ್ಟನ್ನು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು, ಇಷ್ಟನ್ನು ಇಟ್ಕೊಂಡಿದ್ದೀನಿ. ಮತ್ತು ನಾನು ತುಂಬ ಲೂಸಾಗೆಲ್ಲ ಇಟ್ಕೊಳ್ಳಲ್ಲ, ತುಂಬ ಲೂಸಾಗಿ ಇಟ್ಕೊಳ್ಳೋದು ಇದೇ ಕಂಫರ್ಟಬಲ್ ಆಗಿ ನನಗೆ ಇರುತ್ತೆ. ಅದರಿಂದ ನಾನೇನು ಮಾಡ್ತೀನಿ, ಇಷ್ಟನ್ನು ಇಟ್ಕೊತೀನಿ. ಮತ್ತು ನಂದು ತುಂಬ 3/4 ಆಗಿರ್ಬೋದು, ಇಲ್ಲಿವರೆಗೂ ತೊಳಗಿರ್ಬೋದು, ಬೆಲ್ ಸ್ಲೀವ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ.
ವೇರ್ ಮಾಡಿದಾಗ ನಾನು ತೋರಿಸ್ತಾ ಹೋಗ್ತೀನಿ ಯಾವುದನ್ನ ಎಷ್ಟೆಷ್ಟು ಯಾವ್ಯಾವ ಥರ ತಗೊಂಡ್ಕೊಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆ ಥರ ಮಾಡಿ ಅಷ್ಟೇನೇನೆ. ನೀವು ನಾರ್ಮಲ್ ಆಗಿ 35ವರೆಗೂ ನೆಕ್ಕನ್ನು 2.25ವರೆಗೂ ತೆಗೆದುಕೊಳ್ಳಿ. ಇದು ಕೂಡ ಕವರ್ ಆಗುತ್ತೆ. ನಾವೇನು ಕಾಲರ್ ಕೊಟ್ಟಿದ್ದೀವಿ ಅದು ಮತ್ತೆ ನಮ್ಮ ಕುತ್ತಿಗೆ ಕಡಿಕೆ ಬರುತ್ತೆ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ನೀವು 3 ಇಂಚಸ್ಸನ್ನು ತೆಗೆದುಕೊಂಡ್ರು ಓಕೆ, ಏನು ತೊಂದರೆ ಇಲ್ಲ. ನೀವು ಡೌನಿಂಗನ್ನು ಒಂದು ಸ್ವಲ್ಪ ನೋಡ್ಕೊಂಡು ಇಳಿಸ್ರಿ ಅಷ್ಟೇ. ನಾನು ಕೇಳೋದು ಇನ್ನೇನು ಇಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.